ಮೀಡಿಯಾದವ್ರು ಬ್ಯಾನ್ ಮಾಡಿ ದರ್ಶನ ಏನು ಮಾಡಕ್ಕಾಗಲ್ಲ. ಮೀಡಿಯಾದವರಿಂದ ದರ್ಶನ ಅಲ್ಲ, ದರ್ಶನದಿಂದ ಮೀಡಿಯಾದವರು ಅವ್ರ ಯೋಗ್ಯತೆ ಗೌರ್ಮೆಂಟ್ ಬುದ್ಧಿ ಹೇಳಿ ಈ ತರ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡಕ್ಕೆ ಅವ್ರ ನನ್ನ ಮಕ್ಳಿಗೆ ಬಕೆಟ್ ಇಟ್ಕೊಂಡು ಹೇಗುಂಟು ಸಿನಿಮಾ? ಸೂಪರ್ ಆಗಿದೆ ಸರ್. ಹೇಗುಂಟು? ಚೆನ್ನಾಗಿದೆ. ಸೂಪರ್ ಇದೆ. ಏನು ಇಷ್ಟ ಆಯ್ತು? ಪೂರ ಸ್ಟೋರಿ ಫುಲ್ ಸೂಪರ್ ಇದೆ. ಅಲ್ಟ್ರಾ ಸೂಪರ್. ಏನು ಇಷ್ಟ ಆಯ್ತು ಹೇಳಿ? ಅವರು ಆ್ಯಕ್ಟಿಂಗು, ಅವ್ರು ಏನು ಅಲ್ಲಿ ಪ್ರಮೋಷನ್ ಮಾಡಿದಾರೆ, ನಾವೆಲ್ಲ ಇಡೀ ಅವ್ರು ಏನು ಬ್ಯಾನ್ ಮಾಡಿದಾರೆ ನಾವೆಲ್ಲ ಪ್ರಮೋಷನ್ ಮಾಡ್ತೀವಿ ಫುಲ್ ರಾಜ್ಯಾದ್ಯಂತ. ಹೇಗಿದೆ? ಸೂಪರ್ ಇದೆ. ಹೇಗುಂಟು? ಎಜುಕೇಷನ್ ಮೂವಿ ಒಳ್ಳೆ ಸೂಪರ್ ಮೂವಿ ಸೂಪರ್ ಇದೆ. ಒಂದು ಡೈಲಾಗ್ ಇದೆ, ಆಕಾಶದಲ್ಲಿರುವ ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನಮ್ಮ ಜೊತೆಲಿರುವ ಜನ ಯಾವತ್ತೂ ಬದಲಾಗಲ್ಲ. ಸೂಪರ್. ಆ್ಯಕ್ಷನ್, ಎಮೋಷನ್ ಚೆನ್ನಾಗಿದೆ. ಒಳ್ಳೆ ಬಂದು ನೋಡಬೇಕು, ಈ ಶಾಲೆ ಎಲ್ಲ ಉಳಿಸ್ಬೇಕು. ಥ್ಯಾಂಕ್ ಯು. ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಸೂಪರ್. ಕರ್ಮ ನಿಮ್ಮನ್ ಬಿಟ್ರು ಕ್ರಾಂತಿ ಬಿಡಲ್ಲ. ಜೈ ಕ್ರಾಂತಿ. ಸೂಪರ್ ಆಗಿದೆ ಸೂಪರ್ ಸೂಪರ್. ಏನು ಇಷ್ಟ ಆಯ್ತು ಸರ್. ಕ್ರಾಂತಿನೇ ಏನು ಇಷ್ಟ ಆಯ್ತು? ಸಾಂಗ್ ಸರ್. ಎಲ್ಲ ಚೆನ್ನಾಗಿದೆ ಸರ್. ಸಾಂಗು, ಆ್ಯಕ್ಷನ್ನು, ಸ್ಟೋರಿ ತುಂಬ ಒಳ್ಳೆ ಮೆಸೇಜ್ ಸರ್. ಫ್ಯಾಮಿಲಿ ನೋಡ್ಬೋದು. ಸೂಪರ್ ಫ್ಯಾಮಿಲಿ ಮೂವಿ, ಸೂಪರ್ ಮೂವಿ. ಕ್ರಾಂತಿ ಅಂದರೆ ಇದೆ ಸೂಪರ್ ಅಷ್ಟೇ. ಆಸಮ್ ಸೂಪರ್ ಚೆನ್ನಾಗಿದೆ ಮೂವಿ. ಸೂಪರ್ 100 ಡೇಸ್ ಪಕ್ಕ. ಯಾರೋ 26ಕ್ಕೆ ಕ್ರಾಂತಿ ಫಿಲಮ್ ರಿಲೀಸ್ ಆಗ್ದಾಗೆ ಬಂದ್ ಮಾಡ್ತೀನಿ ಅಂತ. ಅವನು ಮಾತ್ರ ಕನ್ನಡದವ್ರು, ನಾವೇನು ತಮಿಳ್ನಾಡವ್ರ? ನಾವು ಪಕ್ಕ ಕನ್ನಡದವ್ರು, ಅದರಲ್ಲೂ ಪಕ್ಕ ಮಂಡ್ಯದವರು. ಅದರಲ್ಲಿ ಬಿಡ ಮಾತೇ ಇಲ್ಲ, ಅಭಿಮಾನ ನಮ್ದು ಆಯ್ತಾ. ನಮ್ಮ ಬಾಸ್ ಯಾವ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಬೆಳೆದಿಲ್ಲ, ಬೆಳೆದಿದ್ದು ಸಿಂಗಲ್ ಓಲಿ ಬೆಳೆದಿದ್ದು ಅದೇ. ಬೆಳೆದ್ಮೇಲೆ ಅವ್ರ ಅಪ್ಪನ ಫೋಟೋ ಹಾಕ್ಸೇನೆ ಇಡೀ ಇಂಡಸ್ಟ್ರಿಯಲ್ಲಿ ಆಯ್ತಾ. ಇವತ್ತು ಯಾರು ಮೀಡಿಯಾದವ್ರು ಇಲ್ಲಂದ್ರು ಡೋಂಟ್ ವರಿ, ನಮ್ಮ ಬಾಸ್ ಹುಟ್ಟಿದ್ದ ಫೆಬ್ರವರಿ. ನಮ್ಮ ಬಾಸ್ ಯಾರು? ಜೈ ಡಿ ಬಾಸ್.